ಭಾರತದ ಮೊದಲ ಬಿಲಿಯನೇರ್ ಹೈದರಾಬಾದಿನ 7ನೇ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಎಂದು ದಾಖಲೆಗಳಿಂದ ತಿಳಿದುಬರುತ್ತದೆ. 1937ರಲ್ಲಿ ಈತನ ಸಂಪತ್ತು ಯುಎಸ್ಎಯ ಜಿಡಿಪಿಯ 2% ಇತ್ತು. ಭಾರತದ ಮೊದಲ 100 ಕೋಟಿ ರೂಪಾಯಿ ಮೀರಿದ ಸಂಪತ್ತಿನ ಒಡೆಯ ಈತನಾಗಿದ್ದ. 1965ರ ಭಾರತ-ಪಾಕ್ ಯುದ್ಧದ ವೇಳೆ ಈತ 5,000 ಕಿಲೋ ಚಿನ್ನ ಕೊಟ್ಟ ಎಂಬೊಂದು ಕಥೆಯಿದೆ. ಅದನ್ನು 2020ರಲ್ಲಿ ಹಾಲಿ ನಿಜಾಮ ವಂಶಜ ನವಾಬ್ ನಸಾಫ್ ಅಲಿ ಖಾನ್ ಅಲ್ಲಗಳೆದು ಸತ್ಯ ಹೊರಗಿಟ್ಟಿದ್ರು. ಏನದು? ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆರವು ಕೇಳಿದ್ದರಿಂದ ಕೈಲಾದ ಒಂದಷ್ಟು ನೆರವು ನೀಡಿದ್ರು. ಚಿನ್ನದ ವಿಷಯ ಬೇರೆ. ಆಗ ಮೀರ್ ಉಸ್ಮಾನ್ ಅಲ್ ಖಾನ್ರು ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಸ್ಕೀಮ್ನಲ್ಲಿ 425 ಕಿಲೋ ಚಿನ್ನ ಇಟ್ಟಿದ್ರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಹೈದರಾಬಾದ್. Volkswagen Mangalore, Airport Road, Yeyadi, Mangalore. Volkswagen.